ರೈಲ್ವೆಯಲ್ಲಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಹುದ್ದೆಗೆ ನಡೆಯುತ್ತಿರುವ ಪರೀಕ್ಷೆಯಲ್ಲಿ ಮಾಂಗಲ್ಯ ಮತ್ತು ಜನಿವಾರಕ್ಕೆ ಕೈ ಹಾಕದಂತೆ ತಾತ್ಕಾಲಿಕ ತಡೆ ನೀಡಲಾಗಿದೆ. ಕೇಂದ್ರ ಸರ್ಕಾರದ ಹಿಡಿತದ ರೈಲ್ವೆಯಲ್ಲಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಮತ್ತು ಕೆಲವು ಹುದ್ದೆಗಳಿಗೆ ಪರೀಕ್ಷೆ ಆರಂಭವಾಗಿದೆ. ಏಪ್ರಿಲ್ 29 ಮತ್ತು 30ರಂದು ಕೂಡ ನಡೆಯಲಿದೆ. ಧಾರ್ಮಿಕ ಸಂಕೇತಗಳು ಮತ್ತು ಮಂಗಳಸೂತ್ರ, ಜನಿವಾರ ಇತ್ಯಾದಿ ಧರಿಸಿ ಪರೀಕ್ಷೆಗೆ ಬರುವಂತಿಲ್ಲ ಎಂದು ನಿಯಮಾವಳಿಗಳಲ್ಲಿ ಹೇಳಲಾಗಿತ್ತು. ಈ ನಿಯಮಕ್ಕೆ ಕೆಲವರು ಅಭ್ಯರ್ಥಿಗಳೇ ಸಹಮತ ತೋರಿದರೆ ಹೆಚ್ಚಿನವರು ವಿರೋಧಿಸಿದ್ರು. ಕೊನೆಗೆ ರೈಲ್ವೆ ರಾಜ್ಯ ಖಾತೆ ಮಂತ್ರಿ ವಿ ಸೋಮಣ್ಣ ಅವರು ತಾಳಿ ಜನಿವಾರ ತೆಗೆಸದಂತೆ ತಾತ್ಕಾಲಿಕ ತಡೆ ಸೂಚಿಸಿದರು. ಅಗತ್ಯ ಬಿದ್ದರೆ, ಸಂಶಯವಿದ್ದರೆ ತಾಳಿ ಜನಿವಾರಗಳನ್ನು ಪರೀಕ್ಷಿಸಬಹುದು, ತೆಗೆಸುವಂತಿಲ್ಲ ಎಂದು ರಾಜ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಮುಖ್ಯವಾಗಿ ಕೇಂದ್ರ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ಜೊತೆಗೆ ಮಾತಾಡಿದ್ದಾಗಿ ಸೋಮಣ್ಣ ಎಕ್ಸ್ ಪೋಸ್ಟ್ ಮಾಡಿದ್ರು. ಮುಖ್ಯವಾಗಿ ಕರಾವಳಿಯ ವಿಶ್ವ ಹಿಂದೂ ಪರಿಷತ್, ಬ್ರಾಹ್ಮಣ ಸಭಾಗಳು ಪರೀಕ್ಷೆಯ ಈ ನಿಯಮಾವಳಿಗಳನ್ನು ವಿರೋಧಿಸಿದ್ವು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಂಗಳೂರು. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.